get the jumping into the display. The Chirugi, the wood lay and the Kalamandilla, and down to the Jagat Guru, Tamiji, Penarisha, Pichido, the year. ಈಗ ನಮ್ಮನ್ನೆಲ್ಲ ಕುರಿತು ಮಾತನಾಡಿದ ಕರ್ನಾಟಕದ ಗೃಹ ಸಚಿವರಾದ ಮನುಷ್ಯ ಜಿ ಪರಮೇಶ್ವರ್ ಅವರು, ಮೈಸೂರು ವಲಯದ ಏಕವಾದ ಬೋಲಿನವರೇ, ಮಾಜಿ MLC ಅವರಾದ ವೇಣುಗೋಪಾಲ್ ಅವರೇ, ಹಾಗೂ ವೇದಿಕೆಯ ಮೇಲಿರುವ ಧಾರ್ಮಿಕ ಗುರುಗಳಾದ ನಾಚು ರಿಕು ಅವರೇ, ತೊಟ್ಟೆ ಸೂರ್ಯನವರೇ, ಗಿರೀಶ್ ಮಕ್ಕಳ್ ಅವರೇ, MP ಚಾಪಲ್ ಪುಟ್ಟವರೇ, ವೇದಿಕೆಯ ಮೇಲೆ ಹಾಗೂ ಸಭಾಂಗಣದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ, ಟಿಬೆಟ್ನಿಂದ ಬಂದು ಇಲ್ಲಿ ನೆಲೆಸಿ ನಮ್ಮವರೇ ಎಲ್ಲ ಆತ್ಮೀಯ ಬಂಧುಗಳೇ, ದಲೈ ಲಾಮಾ ಅವರ ಇದೀಗ ಗೃಹ ಸಚಿವರು ಮಾತನಾಡ್ತಾ ಮಾತಾಡಿದರು. ಇಲ್ಲಿ ಕನ್ನಡದಲ್ಲಿ 4 ಪುಸ್ತಕಗಳು ಬಿಡುಗಡೆ ಆಗಿರೋದ್ರಿಂದ ನಿಮಗೆಲ್ಲ ಕನ್ನಡ ಚೆನ್ನಾಗಿ ಬರುತ್ತೆ ಅಂತ ಅದನ್ನು ಕನ್ನಡದಲ್ಲೇ ನಾವು ಮಾತಾಡಿ ಬಯಸ್ತೇವೆ. ದಲೈ ಲಾಮಾ ಅವರ 90ನೇ ಜನ್ಮೋತ್ಸವದ ಅಂಗವಾಗಿ ಇಡೀ ವರ್ಷ ಒಂದು ಕಂಪ್ಯಾಷನ್ನ ಮುಖ್ಯ ಉದ್ದೇಶವನ್ನಾಗಿಟ್ಕೊಂಡು ಸ್ಪಿರಿಚುವಲ್ ಮತ್ತು ಕಲ್ಚರಲ್ ಇಂಪಾರ್ಟೆನ್ಸ್ಗೆ ಮಹತ್ವವನ್ನು ಕೊಟ್ಟು ಕಾರ್ಯಕ್ರಮ ಜಗತ್ತಿನ ಎಲ್ಲ ಕಡೆ ನಡೆಯಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. 14ನೇ ದಲೈ ಲಾಮಾ ಅವರು ನಮ್ಮ ನಡುವೆ ಇರುವಂತಹ ಒಬ್ಬ ಕುರುಬ ಶ್ರೇಷ್ಠ ಸಂತರು, ಆಧ್ಯಾತ್ಮದ ಒಂದು ಗುರುಗಳಾಗಿ, ಅದೇ ಸಂದರ್ಭದಲ್ಲಿ ರಾಜಕೀಯ ಮಾರ್ಗದರ್ಶಕರು ಆಗಿ
ಉಭಯ ರೀತಿಯ ಎರಡು ರೀತಿಯ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇರುವಂತಹ ಒಬ್ಬ ಧಾರ್ಮಿಕ ಗುರುಗಳು. ಬೌದ್ಧ ಧರ್ಮದ ಒಂದು ಮಾರ್ಗದರ್ಶಕರಾಗಿ, ಇಡೀ ಬೌದ್ಧ ಧರ್ಮದ ಧರ್ಮಗುರುಗಳಾಗಿ ಬೌದ್ಧ ಧರ್ಮವನ್ನು ಜಗತ್ತಿನ ತುಂಬ ಮಾನವೀಯತೆ, ಅನುಕಂಪೆ, ಸೌಹಾರ್ದತೆ, ಕ್ಷಮಾಗುಣ ಇದನ್ನೆಲ್ಲ ಬಿಡ್ತಾ ಇರುವಂತಹ ಒಬ್ಬ ಶ್ರೇಷ್ಠ ಸಂತ. ಬುದ್ಧನ ಬಗ್ಗೆ ನಮಗೆಲ್ಲ ಗೊತ್ತಿರುವಂತಹದ್ದು. ನಾನಷ್ಟು ಅದನ್ನು ಒಂದು ವೈರಾಗ್ಯಕ್ಕೆ ಕಾರಣವಾದಂತಹ ಸನ್ನಿವೇಶವನ್ನು ನಮಗೆ ತಿಳಿಸಿದ್ದಾರೆ. ಕನ್ನಡದಲ್ಲಿ ಒಂದು ಪ್ರಸಿದ್ಧವಾದಂತಹ ಮಾತು, ಕವಿ ಮಾತು, ಅದೇನು ಅಂತಂದರೆ ಬುದ್ಧ 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 ಜಗವೆಲ್ಲ ಮಲಗಿರುವ ಅವನೊಬ್ಬನೇ. The entire world is sleeping. ಹಾಗೆ ಜಗತ್ತಿಗೆ ಮಾರ್ಗದರ್ಶನ ಮಾಡಲಿಕ್ಕಾಗಿ ಇಡೀ ತನ್ನ ಬದುಕನ್ನೇ ಸಮರ್ಪಣೆ ಮಾಡುವಂತಹ ವ್ಯಕ್ತಿ ಅಂದರೆ ಬುದ್ಧ. ಬುದ್ಧ ಹೇಗೆ ಮಾನವೀಯ ನಮಗೆ ಶ್ರಮವನ್ನು ಹೊಂದಿಕೊಳ್ಳಲಿಕ್ಕೆ ಅವರ ಜೀವನದಲ್ಲಿ ಒಂದು ಸಂಗತಿಗಳನ್ನು ನಮಗೆ ಹಂಚಿಕೊಳ್ಳಿ ಬಯಸ್ತಾರೆ. ಒಂದು ಬುದ್ಧ ಸಾಮಾನ್ಯವಾಗಿ ಪ್ರವಚನ ನೀಡುವಾಗ ಒಂದು ಪ್ರಶಾಂತವಾದಂತಹ ವಾತಾವರಣ ನಿರ್ಮಾಣ ಆಗ್ತದೆ. ಒಂದು ಗುಂಡಸರಿದ್ದು ಕೂಡ ಅದರ ಸಫಲ ಕೇಳಿಸುವಷ್ಟು ಒಂದು ಮೌನ ಆ ಒಂದು ಪ್ರದೇಶದಲ್ಲಿ ಆವರಿಸ್ತಾ ಇದೆ. ಅವರು ಪ್ರತಿನಿತ್ಯ ನಿಗದಿಯಾದ ಸಮಯಕ್ಕೆ ಸರಿಯಾಗಿ ಪ್ರವಚನ ಪ್ರಾರಂಭ ಮಾಡ್ತಾ ಇದ್ರು. ನಿಗದಿತವಾದ ಸಮಯಕ್ಕೆ ಪ್ರವಚನವನ್ನು ಮುಕ್ತಾಯ ಮಾಡ್ತಾ ಇದ್ರು. ಒಂದು ದಿವಸ ವೇದಿಕೆ ಮೇಲೆ ಆಸೀನರಾಗಿದ್ದು ಎಲ್ಲರೂ ಕೂತಿದ್ದು. ಅವರು ಬಂದು ಏಕಾಂತವಾಗಿ ಒಂದು ದೃಷ್ಟಿಯನ್ನು ಮೀರಿ ಕೊಡ್ತಿದ್ದರು. ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ರು ಸರಿಯಾಗಿ ಸಮಯಕ್ಕೆ ಪ್ರವಚನ ಪ್ರಾರಂಭಿಸ್ತಾರೆ. ಅವರು ಪ್ರಾರಂಭಿಸ್ತಿಲ್ಲ. 2 ನಿಮಿಷ ಆಯಿತು, 3 ನಿಮಿಷ ಆಯಿತು, 5 ನಿಮಿಷ. ಪಕ್ಕದಲ್ಲಿದ್ದಂಥ ಶಿಷ್ಯರು ಬಂದಿರೋದು ಬಹುಶಃ ಮತ್ತೆ ಯಾರೋ ಮುಖ್ಯವಾದವರು ರಾಜ ವಿದ್ಯಾರ್ಥಿಗಳು ಬರ್ತಾರೆ ಅಂತ ನಿರೀಕ್ಷೆ ಮಾಡ್ತಾ ಇರೋದು, ಪ್ರವಚನ ಮಾಡ್ತಾರೆ ಅಂತ ಹೇಳಿ ಅವರು ಗಮನಿಸಿದ ಶಿಷ್ಯರು ಬಂದಿರೋದು. ಈ ಪ್ರವಚನಕ್ಕೆ ಬರಬೇಕಾದವರೆಲ್ಲ ಪ್ರವಚನ ಆರಂಭಿಸಿದರು. ಬುದ್ಧ ಏನು ತೋರಿಸಿಲ್ಲ. 10-15 ನಿಮಿಷ ಆದರೆ ಒಬ್ಬ ಹಳ್ಳಿಯ ಸಾಮಾನ್ಯ ಹೆಣ್ಣು ಅರ್ಧ ಬಟ್ಟೆ ಕೊಟ್ಟಿದ್ದು, ತಲೆಯೆಲ್ಲ ಕೆದರಿತ್ತು. ಆ ಹೆಣ್ಣು ಬಂದು ಮುಂದೆ ಕೂತ್ಕೊಂಡು ಮುಂದೆ ಕೂತಾಗ ಬುದ್ಧ ಒಂದು ಕ್ಷಣ ಧ್ಯಾನ ಮಾಡಿ ಪ್ರವಚನವನ್ನು ಪ್ರಾರಂಭಿಸಿದರು. ಎಲ್ಲರೂ ಆಶ್ಚರ್ಯ, ಯಾಕೆ ಬುದ್ಧ ಅಷ್ಟು ಪ್ರಭಾವ ಮಾಡೋದು? ಮುಂದೆ ಶಿಷ್ಯರು ಕೇಳಿದ್ರು, ಬುದ್ಧ ಇವತ್ತು ಅಪರೂಪತೆಯಾಗಿ ಪ್ರವಚನ ಮಾಡಬಾರದು. ಅದಕ್ಕೆ ಕಾಮ ಇಟ್ಕೊಂಡು ಏನು ಅಂತ ಕೇಳಿದ್ರು. ಕೊನೆಯಲ್ಲಿ ಒಬ್ಬ ಹೆಣ್ಮಗಳನ್ನು ಕೂತಲ್ಲ, ಅವರು ಬೆಳಿಗ್ಗೆ ಹೊಲಕ್ಕೆ ಹೋಗುವಂಥದ್ದು ಪ್ರಾರ್ಥನೆ ಮಾಡಿದ್ದು, ನಾನು ಹೊಲಕ್ಕೆ ಹೋಗ್ತಾ ಇದ್ದೆ, ದೂರ ಹೊಲಕ್ಕೆ ಹೋಗ್ತಾ ಇದ್ದೆ, ಹೊಲದ ಕೆಲಸವನ್ನು ಮಾಡಬೇಕು, ಅದರಲ್ಲಿ ಪ್ರವಚನ ಕೇಳಲೇಬೇಕು ಅಂತ ತುಂಬ ಆಸಕ್ತಿ ಹೊಂದಿರುವಂಥ ಹೆಣ್ಮಗಳು ನಾನು. ಅದರಿಂದ ಪ್ರವಚನ ಶುರು ಮಾಡಬೇಕು, ನನಗೆ ಕಷ್ಟ ಆಗುತ್ತೆ. ಪ್ರವಚನ ಸಮಯಕ್ಕೆ ಸರಿಯಾಗಿ ಬರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳೋದಿತ್ತು. ಅಷ್ಟು ಆಸಕ್ತಿಯಿಂದ ಧರ್ಮದ ವಿಚಾರವನ್ನು ಕೇಳುವಂಥ ಹೆಣ್ಣುಮಕ್ಕಳಿಗೋಸ್ಕರ ನಾವು ಯಾಕೆ ಬಂದ ನಂತರ ಪ್ರವಚನವನ್ನು ಶುರು ಮಾಡ್ತಾ ಇದ್ದೇವೆ ಮಾತನಾಡಿದರು. ಅದು ಹೇಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಬಗ್ಗೆ ಕೂಡ ಅನುಕಂಪವನ್ನು ನಂಬಿಕೆ ಅವರ ಜೀವನದಲ್ಲಿ ಅನೇಕ ಉದಾಹರಣೆಗಳನ್ನು ಗಮನಿಸಬಹುದಾಗಿದೆ. ಇನ್ನೊಂದು ಅವರು ಪ್ರತಿನಿತ್ಯ ದೀಕ್ಷೆಗೆ ಹೋಗುವ ಸಂದರ್ಭದಲ್ಲಿ ಪ್ರತಿನಿತ್ಯ ಹೋಗುವುದರ ಪ್ರಕಾರವಾಗಿ ವಿಷಯವನ್ನು ಸ್ವೀಕರಿಸಿ ಅವರ ಆಹಾರವನ್ನು ಸೇವಿಸಬೇಕು. ಅದು ಒಂದು ದಿವಸ ಹೋದಾಗ ಒಂದು ಮನೆ ಮುಂದೆ ಭಿಕ್ಷಾಗಿ ಪ್ರಾರ್ಥನೆ ಮಾಡ್ತಾರೆ. ಹೆಣ್ಣು ಮಕ್ಕಳು ಅವರಿಗೆ ಇಲ್ಲದ ರೀತಿಯಾಗಿ ಬೈತಾರೆ. ಇವೆಲ್ಲ ಸನ್ಯಾಸಿಗಳು ವಿಡಿಯೋಕ್ಕೆ ಅನಾವಶ್ಯಕವಾಗಿ ಮನೆ ಸಿಗ್ತಾ ಇವೆ ಹಾಗೆ ಅಂತೆಲ್ಲ ಬೈತಾರೆ. ಅವ್ರು ಬೈತಾನೆ ಇರ್ತಾರೆ. ಅವ್ರು ಎಂದೂ ಮಾತನಾಡಲ್ಲ. ಶಿಷ್ಯರು ಬಹಳ ಬುದ್ಧ ದುರ್ಬಲಕ್ಕೆ ಅವರಿಗೆ ನಿಂದನೆಯ ಮಾತುಗಳು ಹೇಳ್ತಾರೆ ಅಂತ ಬಾಲ್ಯ ಮಾಡ್ತಾರೆ. ಸುಮ್ಮನೆ ಇರೋದು ಸಣ್ಣ ಮಾಡ್ತಾರೆ. ಆಮೇಲೆ ಮನೆಯಲ್ಲಿ ಪಕ್ಕದ ಮನೆಗೆ ಇರ್ತಾರೆ. ಶಿಷ್ಯರು ಬಹಳ ಕೋಪವನ್ನು ಕೇಳ್ತಾರೆ. ಅಷ್ಟು ಬೈದು ಕೂಡ ಒಂದು ಮಾತಾಡಿಲ್ಲ. ಒಂದು ಉದಾಹರಣೆ ಕೊಡ್ತಾರೆ. ಒಂದು ಚೆಂಡನ್ನು ತೆಗೆದುಕೊಂಡು ಗೋಡೆಗೆ ಎಸೆದರೆ ಚೆಂಡು ಏನಾಗುತ್ತೆ, ವಾಪಸ್ ಬರುತ್ತೆ. ನಾವೇನೋ ಪ್ರತಿಕ್ರಿಯೆ
ಭೇಟಿಯನ್ನು ಮಾಡಿ ನಾವು ಗೋಡೆ ಥರ ಇದ್ದರೆ ಐದೊಂದು ಮುಖಬರೋದಿಲ್ಲ ಐದೊಂದು ಹೋಗುತ್ತೆ ಅಂತ ಉದ್ದ ಮಾತಾಡಿದ್ದಾರೆ. ಇಂಥ ಅನೇಕ ಮಾನವೀಯ ಹಿನ್ನೆಲೆಯನ್ನು ಜಗತ್ತಿಗೆ ಸಾರುವಂತಹ ಬುದ್ಧದವರ ಧರ್ಮಗುರುಗಳಾಗಿ ದಲೈಲಾಮವರು ಇವತ್ತು ನಮ್ಮ ನಡುವೆ ಇದ್ದಾರೆ. ಅವರ 90ನೇ ಜನ್ಮದಿನೋತ್ಸವ ನಡೀತಾ ಇದೆ. ಆದರೆ ಅವರು ಹೇಳಿರುವ ಮಾತು ಅಂತಂದರೆ ಸಾಮಾನ್ಯ ಜನರಿಗೆ 70 ವರ್ಷ 75 ವರ್ಷ ಅಂದರೆ ನಡೀಲಿ ಕಾರ್ಯಕ್ರಮ ಏನಂತಂದರೆ ಇವರು ಹೋಗುವುದಂತೆ ನಾಳೆ ಕೆಟ್ಟವರು ಸಾಮಾನ್ಯವಾಗಿ ಅಂದರೆ ವಿಷಯಕ್ಕಾಗ್ತದೆ ವಯೋಮಾನ ಆಗಿರುತ್ತೆ ಕೆಲಸ ಮಾಡಿರ್ತಾರೆ. ಆದರೆ ಅಂತಹ ಮಾತುಗಳು ದಲೈಲಾಮ ಅವರ ವ್ಯತ್ಯಾಸ ಅಂದರೆ ನಾನು 130 ವರ್ಷ ಜಗತ್ತಲ್ಲಿ ಬರ್ತಿದ್ದೇನೆ ಅಂತ ಧೈರ್ಯವಾಗಿ ಹೇಳುವಂತಹ ವ್ಯಕ್ತಿ ಯಾರು ಅಂತಂದರೆ ದಲೈಲಾಮ ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಅವರ ಮಾತುಗಳನ್ನು ನಾವು ಜನ್ಮದಿನೋತ್ಸವ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ನೋಡಿ ಒಳ್ಳೆ ನೆನಪು ಬಂದದಂತಂದರೆ ನಮ್ಮ ಪರಮೇಶ್ವರ ಪ್ರಸ್ಥಾನದಲ್ಲಿ ದಲೈಲಾಮ ಭಾರತಕ್ಕೆ ಅಷ್ಟು ಭಾರತಕ್ಕೆ ಬಂದದೇ ಒಂದು ಸಾಹಸ ಮಾಡುವಂಥ ಅಲ್ಲಿ ಆಡಳಿತದಲ್ಲಿ ಅವರಲ್ಲಿ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಖಚಿತವಾದ ಸಂದರ್ಭದಲ್ಲಿ ಆ ಕಾಡುಬೇಳೆಗಳಲ್ಲಿ ಅವರು ಹೇಗೆ ಅಷ್ಟೆಲ್ಲ ಶ್ರಮದಾಯಕವಾಗಿ ಈ ಸಮುದಾಯವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಇವತ್ತಿಗೂ ಕೂಡ ವಿಸ್ಮಯದ ಸಂಗತಿಯಾಗಿರ್ತಕ್ಕಂಥದ್ದು. ಅವ್ರ ಜೊತೆ ಅನೇಕ ಸಂದರ್ಭಗಳಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಈ ಕ್ರಿಯಾಪತ್ರದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಕೊಡಗಾಡಿಗಳ ಬಂದಾಗ ಭೇಟಿಯಾಗಿದ್ದು 2 ಬಾರಿ ಅವರ ಜನ್ಮದಿನೋತ್ಸವದಲ್ಲಿ ಕೂಡ ಭಾಗವಹಿಸಿದ್ದೆವು. ಮತ್ತು ನಮ್ಮ STC ಕ್ಯಾಂಪಸ್ಸಿರುವಂತಹ ನ್ಯಾಷನಲ್ ಸ್ಟಡೀಸ್ ಕಟ್ಟಡವನ್ನು ಅವರೇ ಮಾಡಿದ್ರು. ಕ್ರಿಯಾಪತ್ರದಲ್ಲಿ ಜಯಂತಿ ಆದಾಗ ಇಲಾಖೆ ಮಾಡೋದು ಅಭಿವೃದ್ಧಿ ಅವರು ಹೀಗೆ ದಲೈಲಾಮ ಜೊತೆಗೆ ಮಠಕ್ಕೂ ಆತ್ಮೀಯವಾದಂತಹ ಸಂಬಂಧಗಳನ್ನು ನೆನಪಿಸಿಕೊಳ್ಳಬಹುದು. ಅವರು ಯಾವುದೇ ಸಂದರ್ಭದಲ್ಲಿ ಭಾಷಣ ಮಾಡೋದು ಕೂಡ ನಾವು ಇರುವ ಸಂದರ್ಭದಲ್ಲಿ ಅವರು 2 ದಿವಸಗಳ ತಪ್ಪೇ ನೆನಪಿಕೊಳ್ತಾರೆ ಅಂದರೆ ಇಬ್ಬರು ದೇಶಕ್ಕೆ ಅವಕಾಶ ಕೊಟ್ಟಂತಹ ಅಭಿನವರು ಮತ್ತು ಕರ್ನಾಟಕದಲ್ಲಿ ಅವಕಾಶ ಕೊಟ್ಟಂತಹ ನಿಮ್ಮನ್ನು ನೆನಪಾಡುವಂಥದ್ದು. ನಿಮಗೆ ನಮ್ಮವರಿಗೆ 99 ವರ್ಷ ಆಯಿತು. ಮೊನ್ನೆ ಬೆಂಗಳೂರಿನಲ್ಲಿ ಗೋವಿಂದ ಆಸ್ಪತ್ರೆ ಅದೇ ಥರ ಚಿಕಿತ್ಸೆ ನಾವು ಸುಮ್ಮನೆ ಗೊತ್ತಾಗಿ ಮಾತನಾಡಿಸ್ಲಿಕ್ಕೆ ಹೋಗಿ ಆರೋಗ್ಯ ಆಗಲಿ ವಿಸ್ತಾರಣೆ ಆಗಲಿ ಅಂತಂದರೆ ಒಂದು ಮಾತು ಹೇಳೋದು ಇನ್ನೂ 6 ವರ್ಷ ಬದುಕಬೇಕು ಅಂತ ಆಸೆ ಇದೆ ಸ್ವಾಮೀಜಿ. ಅದು ಯಾರು ತಮ್ಮ ಜೀವನವನ್ನು ಸಮಾಜಕ್ಕೆ ಮುಡಿಪಾಗಿರ್ತಾರೋ ಅವರಲ್ಲಿ ಅಂತಹ ಸೇವಾ ಭಾವನೆಯನ್ನು ಮುಂದುವರಿಸಬೇಕು ಅಂತ ನಮ್ಮ ಭಾವನೆ ಸದಾಕಾಲ ಇರುವಂತಹದ್ದು. ಅಂತ ಒಂದು ಗುರು ಪರಂಪರೆಯ ಬೆಲೆ ನಾವು ದಯೆ ಸೌಹಾರ್ದತೆ ಮತ್ತು ತೃಪ್ತಿಕರವಾದ ಜೀವನವನ್ನು ನಡೆಸಿಕೊಳ್ಳುವುದರ ಬಗ್ಗೆ ಅವರ ಮೇಲಿನ ಮೇಲೆ ಒಂದು ಸಂದೇಶವನ್ನು ನೀಡತಕ್ಕಂಥ ಮನುಷ್ಯ ಪ್ರತಿಯೊಬ್ಬರು ಕೂಡ ಜಗತ್ತನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ. ನಾನು ಬದಲಾವಣೆ ಮುಖಾಂತರವಾಗಿ ಜಗತ್ತನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ ಅಂತ ಪ್ರಯತ್ನದಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನೋ ಮಾತನ್ನು ನಿರಂತರವಾಗಿ ಹೇಳ್ತಾರೆ. ಅವರ ಮಾತನ್ನು ಇಲ್ಲಿ ನೋಟ್ ಮಾಡಿದ್ದಾರೆ. You are too small to make a difference. Try speaking with a mosquito and not to do more. ನಾವು ಸುತ್ತ ಅಂದರೆ ಮನುಷ್ಯನಿಗೆ ಪ್ರತಿಯೊಬ್ಬರೂ ಕೂಡ ಪ್ರಯತ್ನ ಮಾಡಿದರೆ ಜಗತ್ತಿನಲ್ಲಿ ಸೌಹಾರ್ದತೆಯನ್ನು ಸಕಾರಾತ್ಮಕವಾಗಿ ಪ್ರೀತಿಸುವಂತಹ ಒಂದು ವ್ಯವಸ್ಥೆ ತರಲಿಕ್ಕೆ ಸಾಧ್ಯ ಇದೆ ಅಂತದ್ರ ಬಗ್ಗೆ ಅಪಾರವಾದಂತಹ ಒಂದು ನಂಬಿಕೆಯನ್ನು ಹೊಂದಿಕೊಂಡು ದಲೈಲಾಮರು ಮತ್ತು ಎಲ್ಲ ಧರ್ಮಗಳ ಜೊತೆಗೆ ಒಂದು ಆತ್ಮೀಯವಾದ ಸಂಬಂಧವನ್ನು ಹೊಂದಿರತಕ್ಕಂಥದ್ದು. ನಮ್ಮ ಸಚಿವರು ಹೇಳಿದಂತೆ ನಮ್ಮ ಭಾರತೀಯ ಸಂಸ್ಕೃತಿಯ ಬಗೆಗೆ ತನ್ನದೇ ಆದಂತಹ ಅಪಾರವಾದ ಗೌರವವನ್ನು ಹೊಂದಿರತಕ್ಕಂಥವರು ದಲೈಲಾಮರು ಭಾರತೀಯರೆಲ್ಲ ಸಂತೋಷ ಪಡಬೇಕಾದ ಬೌದ್ಧರನ್ನು ಭಾರತದಲ್ಲಿ ಇರಿಸಿ ಜಗತ್ತಿನ ಅನೇಕ ಭಾಗಗಳಿಗೆ ಪ್ರಸಾರವಾಗಿರುವುದು ಧರ್ಮದಲ್ಲಿ ಇರುವಂತಹ ಅಪೂರ್ವವಾದ ಶ್ರೇಷ್ಠತೆಯ ಕಾರಣದಿಂದಾಗಿ ಎಲ್ಲರೂ ಗಮನಿಸಬೇಕಾದಂಥದ್ದು. ದಲೈಲಾಮ ಒಂದು ಅಷ್ಟು ಒಳ್ಳೆಯ ವ್ಯಕ್ತಿತ್ವ. ಅವರು 3 ಸಲ ಇವತ್ತಿನ ನನಗೆ ಆಸೆಯಿಲ್ಲ ಅಲ್ಲಿಗೆ ವೈಯಕ್ತಿಕವಾಗಿ ಕೈಕೊಟ್ಟಿದ್ದಾರೆ. ದಲೈಲಾಮ ಹೇಗಿತ್ತು ಅಂತ ನೋಡಲಿಕ್ಕೋಸ್ಕರನೇ ಲಾಸ ಹೋಗಿ ಅಲ್ಲಿ ಬೇಕಾದಂಥ ಅನೇಕ ಅನುಕೂಲಗಳಿಗೂ ಕೂಡ ದಲೈಲಾಮ ಅವರು ಎಲ್ಲಿದ್ದರು, ಎಲ್ಲಿ ಶಿಷ್ಯರ ಎದುರುಗಡೆ ಕುರಿತು ಮಾತಾಡಿದ್ರು, ಅವರ ವಿಲಾಸಗಳನ್ನು ನೋಡೋದು
ಇವತ್ತು ಕೂಡ ತುಂಬ ಸಂತೋಷವನ್ನು ಕೊಡುವಂತಹದ್ದು ಅಂತ ಅಪರೂಪದ ವ್ಯಕ್ತಿತ್ವ. ಅದೆಲ್ಲ ನಾವು ಒಂದು ಹಾಸ್ಯ ಪಟ್ಟಿನ ಕಾಲ ಎಷ್ಟೇ ವಿಭಿನ್ನವಾದಂತಹ ವ್ಯಕ್ತಿಗಳು ಕೂಡ ಹಾಸ್ಯ ಪಟ್ಟಿದೆ. ಒಂದು ಕೇಂದ್ರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಕಾರ್ಯಕ್ರಮ ಮುಗಿಯೋದಾಯಿತು. ಅದರ ವಾಪಸ್ ಬರುವಾಗ ಕಾಮಿಡಿ ಹೋಗಲಿಕ್ಕೆ ಅಂತ ಬರುವಾಗ ಹೊರಗೆ ಮಾಡಿರೋ ಕಡೆಗಳು ಸ್ವಲ್ಪ ಚೆನ್ನಾಗಿ ಬರುತ್ತೆ. ನಾವು ತಮಾಷೆಗಳು ಕಾರ್ಯಕ್ರಮದಲ್ಲಿ ತಿಳ್ಕೊಂಡಿದ್ದ ಭಾಳ ಹಸಿರಾಗಿದ್ದು ಬಂದಿತ್ತು ಅಂತ ಅಂದರೆ ಅದರ ಸಂದರ್ಭದಲ್ಲೂ ಕೂಡ ಮುಖ್ಯವಾಗಿ ನೆಲೆಗಡೆ ವಹಿಸುವುದನ್ನು ಉತ್ತಮವಾಗಿ ಕೂಡ ಮನೆಯಲ್ಲಿರುವಂತಹ ಬೆಳೆಯನ್ನು ನಮ್ಮ ದೇಶದಲ್ಲಿ ನಡೆಸಿದ್ದು ಅವರಿಗೆ ಪರವಾಗಿ ಜೀವನಾಧೀಶದ ಅನೇಕ ವಿರುದ್ಧ ಅಭಿಪ್ರಾಯಗಳ ನಡುವೆ ಕೂಡ ಒಂದು ನೋಬಲ್ ಪ್ರಶಸ್ತಿ ಸಿಕ್ಕಿದ್ದು ಜಗತ್ತಿಗೆ ಸಂಬಂಧ ಒಂದು ಗೌರವ ಅಂತ ಭಾವಿಸ್ತೇವೆ. ಯಾರು ಜಗತ್ತಿನಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂಥ ಅನೇಕ ಪ್ರಶಸ್ತಿಗಳು ಬಂದಿದೆ. ದಲೈ ಲಾಮಾ ಅವರು ಪ್ರಶಸ್ತಿಗಳನ್ನು ಬದಲಾಗಿಲ್ಲ. ದಲೈ ಲಾಮಾ ಅವರು ಕೊಟ್ಟ ಪ್ರಶಸ್ತಿಗಳ ಕಾರಣಕ್ಕಾಗಿ ಪ್ರಶಸ್ತಿಗಳ ಗೌರವಗಳು ಹೆಚ್ಚಾಗಿದೆ ಅಂತಕ್ಕಂಥದ್ದು ವಿಮರ್ಶೆಗಳನ್ನು ಸಂಗತಿ. ಅಂಥವರ ಶ್ರೇಷ್ಠ ಸಂತರು ನಮ್ಮ ನಡುವೆ ಇರ್ತಕ್ಕಂಥವರು, ನಾವೆಲ್ಲ ನೋಡಿರ್ತಕ್ಕಂಥವರು, ಅಥವಾ ವ್ಯಕ್ತಿಯ ಜನ್ಮದಿನೋತ್ಸವದ ಅಂಗವಾಗಿ ಏರ್ಪಡಿಸಿರುವಂತಹ ಸ್ಪಿರಿಚುವಲ್ ಆ್ಯಂಡ್ ಕಲ್ಚರಲ್ ಇಂಪಾರ್ಟೆನ್ಸ್ ಅದನ್ನು ಪ್ಯಾಟರ್ನ್ ಓಪನ್ ಅಂತ ಈ ಭಾಷೆಯ ವಿಕಲ್ಪಗಳನ್ನು ಆಚರಣೆ ಮಾಡ್ತಾ ಇರತಕ್ಕಂಥ ಸಂತೋಷಿಸಬೇಕಾಗಿ ಅಂತೇಳಿ ಇಡೀ ವರ್ಷ ಇಂಥ ಕಾರ್ಯಕ್ರಮ ಎಲ್ಲ ಕಡೆಗಳಲ್ಲಿ ಆ ಮೂಲಕವಾಗಿ ಇವತ್ತು ಜಗತ್ತಿನಲ್ಲಿ ಆಗ್ತಾ ಇರುವಂತಹ ಪ್ರಕ್ಷುಬ್ಧ ಪರಿಸ್ಥಿತಿಗಳು, ಯುದ್ಧೋನ್ಮಾದಗಳು, ಪರಸ್ಪರ ವೈರುಧ್ಯದ ಭಾವನೆಗಳು, ದ್ವೇಷದ ಭಾವನೆಗಳು ಹೋಗಿ ಇಡೀ ಜಗ ಬಸವನವರಿಗಾಗಿ ಇವ ನಾಡವ ಎನಿಸುತ್ತಿಲ್ಲ, ಇವ ನಮ್ಮವ ಎನಿಸುವ ರೀತಿಯಲ್ಲಿ ಜಗತ್ತಿನಲ್ಲಿ ಎಲ್ಲ ಜನರು ದೇಶಗಳನ್ನು ಸೌಹಾರ್ದತೆ, ಪ್ರೀತಿಯ ಆತ್ಮೀಯತೆ ಬೆಳೆದು ಜಗತ್ತು ಶಾಂತಿಮಯವಾಗಿ ನಡೆಯುತ್ತೆ ಅಂತ ಪುಣ್ಯಪುರುಷರ ಮಹಾತ್ಮರ ಜೀವನ ಜಯಂತಿಯ ಸಂದೇಶವನ್ನು ನೀಡಿದೆ ಅಂತ ನಾವು ಆಲೋಚನೆ ಮಾಡಿ ನಾನು ಕೆಲಸಗಳು ಈ ಕಾರ್ಯಕ್ರಮಕ್ಕೆ ಅನುಸರಿಸಲು ಸಂತೋಷಿಸಲಿಕ್ಕೆ ಅವರು ಕೃಷಿಯಲ್ಲಿ ವಿಶೇಷವಾದಂತಹ ಪರಿಣತಿಯನ್ನು ಪಡೆದಿರ್ತಕ್ಕಂಥವರು, ಒಂದು ಪ್ರೌಢತೆಯಿಂದ ಆಡಳಿತವನ್ನು ನಿರ್ವಹಿಸುವಂತಹ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥವರು, ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಜನರ ಕಷ್ಟ ಸುಖಗಳ ಅರಿತು ಸ್ಪಂದಿಸಿ ಅವರಿಗೆ ಪರಿಣಾಮ ನೀಡುವಂತಹ ವಿಶೇಷ ವ್ಯಕ್ತಿತ್ವಗಳಂತಹ ಕೆಲಸಗಳ ಸಂಘರ್ಷಗಳು ಕಾರ್ಯಕ್ರಮಕ್ಕೆ ಅನುಸರಿಸಲು ಸಂತೋಷವಾಗಿ ವೈದ್ಯರು ಇತರ ಎಲ್ಲ ವಿಧೇಯಕಗಳಲ್ಲಿ ಉಪಸ್ಥಿತಿದ್ದಾರೆ. ಎಲ್ಲರ ಉಪಸ್ಥಿತ